ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವ ಈ ಜ್ವಾಲಾಮುಖಿಯಂತಹ ನೀರಿನ ಪ್ರವಾಹ ಸಿಂಧೂ ನದಿಯದ್ದಾಗಿದೆ. ಸಿಂಧೂ ನದಿ ಹಿಮಾಲಯದಲ್ಲಿ ಹುಟ್ಟಿ ಕಾಶ್ಮೀರದಲ್ಲಿ ಹರಿದು ಪಾಕಿಸ್ತಾನದ ಮೂಲಕ ಕರಾಚಿಯ ಹತ್ತಿರ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಹಿಂದೆ ಈ ಮಹಾಸಾಗರವನ್ನು ಸಿಂಧೂ ಸಾಗರ ಎಂದು ಕೂಡ ಕರೆಯಲಾಗುತ್ತಿತ್ತು. ಈಗ ನೀವು ನೋಡುತ್ತಿರುವ ಈ ಜ್ವಾಲಾಮುಖಿಯಂತಹ ನೀರಿನ ಬುಗ್ಗೆಗಳು ಇದು ತರ್ಬೇಲಾ ಅಣೆಕಟ್ಟು ಆಗಿದೆ ಸ್ನೇಹಿತರೆ. ಈ ತರ್ಬೇಲಾ ಅಣೆಕಟ್ಟನ್ನು ಹಿಂದೆ ಮಂಗಳ ಅಣೆಕಟ್ಟು ಎಂದು ಕರೆಯಲಾಗುತ್ತಿತ್ತು. ಈ ಅದ್ಭುತವಾದ ಅಣೆಕಟ್ಟು ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಸಿಂಧೂ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ದೈತ್ಯ ರಾಕ್ ಫಿಲ್ ಅಣೆಕಟ್ಟಾಗಿದೆ. 1968 ಮತ್ತು 1976 ನಡುವೆ ಈ ಅದ್ಭುತವಾದಂತಹ ಅಣೆಕಟ್ಟನ್ನು ನಿರ್ಮಿಸಲಾಗಿತ್ತು. ಸಿಂಧೂ ಜಲಾಯನ ಯೋಜನೆಯಲ್ಲಿ ತರ್ಬೇಲಾ ಅಂದರೆ ಮಂಗಳ ಅಣೆಕಟ್ಟನ್ನು 2 ಪ್ರಮುಖ ರಚನೆಗಳಾಗಿ ನಿರ್ಮಿಸಲಾಗಿದೆ. ಇದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಿಂಧೂ ನದಿ ಒಪ್ಪಂದದ ಪರಿಣಾಮವಾಗಿ ಕಟ್ಟಲಾದಂತಹ ಒಂದು ಅದ್ಭುತ ಹಾಗೂ ಆಕರ್ಷಕ ಅಣೆಕಟ್ಟು. ಸಿಂಧೂ ನದಿಯಲ್ಲಿ ಅಲೋಚಿತ ಏರಿಳಿತಗಳನ್ನು ನಿಯಂತ್ರಿಸಲು ತಮ್ಮ ಅಂಗಸಂಸ್ಥೆ ಅಣೆಕಟ್ಟಿನೊಂದಿಗೆ ಮಂಗಳ ಅಣೆಕಟ್ಟನ್ನು ನಿರ್ಮಿಸಲಾಗಿತ್ತು. ಈ ಮಂಗಳ ಅಣೆಕಟ್ಟು ಸ್ವಾಭಿನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದ್ದರೆ ಶ್ರೀನಗರದಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಮಂಗಳ ಅಣೆಕಟ್ಟು ಅಂದರೆ ತರ್ಬೇಲಾ ಅಣೆಕಟ್ಟನ್ನು 1976ರಲ್ಲಿ ಪೂರ್ಣಗೊಂಡಿತ್ತು. ಇದನ್ನ ಪ್ರಮುಖವಾಗಿ ನೀರಾವರಿ, ಪ್ರವಾಹ ನಿಯಂತ್ರಣ ಮತ್ತು ಜಲವಿದ್ಯುತ್ ಯೋಜನೆಗಳಿಗಾಗಿ ಸಿಂಧೂ ನದಿಯ ನೀರನ್ನು ಸಂಗ್ರಹಿಸಲು ವಿನ್ಯಾಸಗೊಳಿಸಲಾಯಿತು. ಈ ಅಣೆಕಟ್ಟು ನದಿಯ ಪಾತ್ರಕ್ಕಿಂತ ಸುಮಾರು 135 ಮೀಟರ್ ಎತ್ತರದಲ್ಲಿದೆ. ಈ ಯೋಜನೆಯು ಸಿಂಧೂ ನದಿಯ ಕಣಿವೆಯಲ್ಲಿ ಕಿರಿದಾದ ಸ್ಥಳದಲ್ಲಿ ಕಟ್ಟಲಾಗಿದೆ. ತರ್ಬೇಲಾ ಅಣೆಕಟ್ಟಿನ ಔಟ್ಲೆಟ್ಗಳ ಕಾಮಗಾರಿ ಭಾಗವಾಗಿ 5 ಸುರಂಗ ಮಾರ್ಗಗಳನ್ನು ನಿರ್ಮಿಸಲಾಯಿತು. 1 ರಿಂದ 3ರ ಸುರಂಗದಲ್ಲಿ 1 ರಿಂದ 3 ಸುರಂಗ ಮಾರ್ಗಗಳಲ್ಲಿ ಟರ್ಬೈನ್ಗಳಿಂದ ಜಲವಿದ್ಯುತ್ ಉತ್ಪಾದನೆಯಾಗುತ್ತದೆ. 4 ಮತ್ತು 5ನೇ ಸುರಂಗಗಳನ್ನು ನೀರಾವರಿಯ ಬಳಕೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ತರ್ಬೇಲಾದ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವ 2 ಸುರಂಗಗಳನ್ನು ಜಲವಿದ್ಯುತ್ ಸುರಂಗಗಳಾಗಿ ಪರಿವರ್ತಿಸಲಾಗಿದೆ. ಈ ಸುರಂಗಗಳನ್ನು ಮೂಲತಃ ಸಿಂಧೂ ನದಿಯನ್ನು ಬೇರೆಡೆಗೆ ನಿರ್ಮಿಸಲು ಬಳಸಲಾಗುತ್ತಿತ್ತು. ಭಾರತ ಮತ್ತು ಪಾಕಿಸ್ತಾನ ನಡುವೆ 1960ರ ಸಿಂಧೂ ನದಿಯ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಸಿಂಧೂ ಜಲಾಯನ ಯೋಜನೆಯ ಭಾಗವಾಗಿ ಮಂಗಳ ಅಣೆಕಟ್ಟು ಅಂದರೆ ತರ್ಬೇಲಾ ಅಣೆಕಟ್ಟನ್ನು ನಿರ್ಮಿಸಲಾಯಿತು. ಒಪ್ಪಂದದ ನಿಯಮದ ಪ್ರಕಾರ ಭಾರತವು ವಿಶೇಷ ಬಳಕೆಗಾಗಿ ಗೊತ್ತುಪಡಿಸಿದ ಪೂರ್ವ ನದಿಗಳಂತಹ ರವಿ, ಸತ್ಲೇಜ್ ಮತ್ತು ಬಿಯಾಸ್ ನೀರಿನ ಸರಬರಾಜು ನಷ್ಟವನ್ನು ಸರಿದೂಗಿಸುವ ಉದ್ದೇಶವಾಗಿ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಅಣೆಕಟ್ಟು ಏಷ್ಯಾದಲ್ಲೇ ರಭಸವಾಗಿ ನೀರನ್ನು ಹೊರಚೆಲ್ಲುವ ಒಂದು ವಿಶೇಷವಾದ ಅಣೆಕಟ್ಟಾಗಿದೆ ಸ್ನೇಹಿತರೆ.
ಶಕ್ತಿಪೀಠವೆಂದು ಕರೆಯಲ್ಪಡುವ ಸತಿಯ ಪೀಠ ಶಿವನ ಪತ್ನಿ ದಕ್ಷ ಪುತ್ರಿ ದಾಕ್ಷಾಯಣಿಯ ದೇಹದ ಭಾಗಗಳಿಂದ ಉಂಟಾಗಿದ್ದೆಂದು ಪುರಾಣಗಳು ಉಲ್ಲೇಖಿಸುತ್ತವೆ. ತನ್ನ ತಂದೆ ದಕ್ಷ ಪ್ರಜಾಪತಿ ತನ್ನ ಗಂಡ ಶಿವನನ್ನು ಯಜ್ಞಕ್ಕೆ ಆಹ್ವಾನಿಸದೆ ಅಪಮಾನ ಮಾಡಿದ್ದಕ್ಕಾಗಿ ಕುಪಿತಗೊಂಡ ಸತಿ ಯಜ್ಞ ಕುಂಡಕ್ಕೆ ಹಾರಿ ಪ್ರಾಣ ಬಿಡುತ್ತಾಳೆ. ವಿಷಯ ತಿಳಿದ ಶಿವ ಕೋಪದಿಂದ ಕೆಂಡಾಮಂಡಲನಾಗಿ ಯಜ್ಞ ನಡೆಯುವಲ್ಲಿ ಬಂದು ಸತಿಯ ದೇಹವನ್ನು ಅಗ್ನಿಯಿಂದ ಎತ್ತಿ ತಾಂಡವಾಡಲು ತೊಡಗುತ್ತಾನೆ. ಪ್ರಳಯದ ಭೀತಿಯನ್ನು ಮನಗಂಡ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ತುಂಡುಗಳಾಗಿ ಕತ್ತರಿಸಿದಾಗ ಅದು ಭಾರತದ ಉಪಖಂಡದಲ್ಲಿ 51 ಭಾಗಗಳಾಗಿ ಹೋಗಿ ಬೀಳುತ್ತವೆ. ಸತಿಯ ಅಂಗಾಂಗಗಳು ಬಿದ್ದ ಜಾಗವೆಲ್ಲವೂ ಶಕ್ತಿ ಪೀಠಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಸ್ನೇಹಿತರೆ, ಹೀಗೆ 51 ಪೀಠಗಳಲ್ಲಿ 50 ಶಕ್ತಿ ಪೀಠಗಳು ಈಗಿರುವ ಭಾರತದಲ್ಲಿ ಇದ್ದರೆ, ಒಂದು ಪೀಠ ಮಾತ್ರ ಈಗ ಪಾಕಿಸ್ತಾನ ಆಕ್ರಮಿತ ಬಲೂಚಿಸ್ತಾನದಲ್ಲಿದೆ. ಸ್ನೇಹಿತರೆ, ಸತಿಯ ದೇಹದ ಮೂಲ ಅಂಗ ಶಿರ ಈ ಜಾಗದಲ್ಲಿ ಬಿದ್ದಿದ್ದರಿಂದ ಸನಾತನ ಸಂಸ್ಕೃತಿಯಲ್ಲಿ ಈ ಪೀಠಕ್ಕೆ ಬಹು ಮಾನ್ಯತೆ ಇದೆ. ಹೀಗಾಗಿ ಇದು ಅತ್ಯಂತ ಪ್ರಭಾವಶಾಲಿ ಶಕ್ತಿಪೀಠ ಹಾಗೂ ಅತ್ಯಂತ ಶಕ್ತಿಯುತ ಶಕ್ತಿಪೀಠ ಎಂದು ಪರಿಗಣಿಸಲ್ಪಟ್ಟಿದೆ. 51 ಪೀಠಗಳಲ್ಲಿ ಇದು ಮೊದಲನೆಯ ಪೀಠ ಎಂದು ಕೂಡ ನಂಬಲಾಗಿದೆ. ಸ್ನೇಹಿತರೆ, ಬಲೂಚಿಸ್ತಾನದ ಹಿಂದೂಗಳು ಈ ಪೀಠವನ್ನು ತಾಯಿ ಹಿಂಗಳಾ ದೇವಿ ಎಂದು ಪೂಜಿಸಿದರೆ, ಅಲ್ಲಿನ ಮುಸ್ಲಿಮರು ನಾನಿ ಮಂದಿರ ಅಥವಾ ಬೇಬಿ ನಾನಿ ಎಂದು ಪೂಜಿಸುತ್ತಾರೆ. ಹಿಂದೂಗಳಂತೆಯೇ ಇಲ್ಲಿನ ಮುಸಲ್ಮಾನರು ಹೂವು, ಹಣ್ಣು, ಧೂಪ, ಕೆಂಪು ಚಾದರ ಅರ್ಪಿಸಿ ದೇವಿಯ ಆರಾಧನೆ ಮಾಡುತ್ತಾರೆ. ಹಿಂಗಳಾ ನದಿಯ ಪಕ್ಕದ ಚಂದ್ರಕೋಪ ಬೆಟ್ಟದಲ್ಲಿರುವ ಈ ಮಂದಿರ ಭಾರತದ ಗಡಿಯಾಚೆ ಇರುವ ಏಕೈಕ ಶಕ್ತಿಪೀಠವಾಗಿದೆ. ಸ್ನೇಹಿತರೆ, ಈ ಶಕ್ತಿಪೀಠ ಇಂದು ನಮ್ಮ ಶತ್ರು ದೇಶವಾದಂತಹ ಪಾಕಿಸ್ತಾನದ ಕಪಿ ಮುಷ್ಟಿಯಲ್ಲಿದೆ. ತ್ರೇತಾಯುಗದಲ್ಲಿ ಸ್ವಯಂ ಭಗವಾನ್ ಶ್ರೀರಾಮನೇ ಈ ದೇವಿಯ ದರ್ಶನಗೈಯಲು ಅಲ್ಲಿಗೆ ತೆರಳಿದ್ದನು ಎಂದು ನಂಬಲಾಗಿದೆ. ಹಿಂಗಳಾ ದೇವಿಯ ದರ್ಶನಕ್ಕಾಗಿ ಗುರು ಗೋರಖನಾಥ್, ಗುರು ನಾನಕ್ ದೇವರು ಮತ್ತು ದಾದಾ ಮಖನ್ ಎಂಬ ಮಹಾಪುರುಷರು ಕೂಡ ಈ ಬೆಟ್ಟವನ್ನು ಹತ್ತಿ ಈ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಈ ಗುಹಾ ದೇವಾಲಯದೊಳಗೆ ಮಾನವ ನಿರ್ಮಿತ ಮೂರ್ತಿಗಳಿಲ್ಲ. ಪ್ರಾಕೃತಿಕವಾಗಿ ಕಲ್ಲು ಒಂದು ಹಿಂಗಳಾ ದೇವಿ ಎಂದು ಪೂಜಿಸಲಾಗುತ್ತದೆ. ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಜರುಗುವ ಹಿಂಗಳಾ ದೇವಿ ತೀರ್ಥಯಾತ್ರೆಗೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬರುತ್ತಾರೆ. ಅದರಲ್ಲೂ ಹೆಚ್ಚಾಗಿ ಭಾರತದ ಭಕ್ತಾದಿಗಳು ಒಂದು ಸಮೂಹವೇ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತದೆ. ಪುರಾಣ ಕಥೆಗಳ ಪ್ರಕಾರ ತಾತರ್ ಮಂಗೋಲ್ ವಂಶದ ಹಿಂಗೋಳ್ ಮತ್ತು ಸುಂದರ್ ಎಂಬ ದುಷ್ಟ ಸಹೋದರರು ಬಡ ಮನುಷ್ಯರಿಗೆ ಇಲ್ಲ ಸಲ್ಲದ ಕಷ್ಟಗಳನ್ನು ಕೊಡುತ್ತಿದ್ದರಂತೆ. ಜನರೆಲ್ಲ ರಕ್ಷಣೆಗಾಗಿ ದೇವರ ಮೊರೆ ಹೋದಾಗ ಗೌರಿ ಪುತ್ರ ಗಣೇಶನು ಸುಂದರನನ್ನು ಮತ್ತು ತಾಯಿ ಹಿಂಗೋಳನನ್ನು ಇದೇ ಗುಹೆಯಲ್ಲಿ ವಧಿಸುತ್ತಾನೆ. ಸಾಯುವ ಗಳಿಗೆಯಲ್ಲಿ ಹಿಂಗೋಳನು ತನ್ನನ್ನು ವಧಿಸಿದ ಜಾಗವನ್ನು ತನ್ನ ಹೆಸರಿನಲ್ಲೇ ಕರೆಯುವಂತಾಗಬೇಕೆಂದು ದೇವಿಯನ್ನು ಪ್ರಾರ್ಥಿಸುತ್ತಾನೆ. ಆತನ ಬೇಡಿಕೆಯನ್ನು ದೇವಿಯು ಈಡೇರಿಸಿದ್ದರಿಂದ ಈ ಜಾಗಕ್ಕೆ ಹಿಂಗಳಾ ದೇವಿ ಮಂದಿರ ಎಂದು ಕರೆಯುತ್ತಾರೆ. ಪಾಕಿಸ್ತಾನದ ಹಲವಾರು ದೇವಾಲಯಗಳಲ್ಲಿ ಈ ದೇವಾಲಯ ಅತಿ ಪ್ರಸಿದ್ಧವಾದ ದೇವಾಲಯವಾಗಿದೆ. ಇದರಂತೆಯೇ ಇನ್ನೂ ಹಲವಾರು ದೇವಾಲಯಗಳು ಪಾಕಿಸ್ತಾನದಲ್ಲಿ ಇಂದು ಅತಿ ಹೀನಾಯನ ಪರಿಸ್ಥಿತಿಯಲ್ಲಿದೆ. ಸ್ನೇಹಿತರೆ, ಆ
ಆದರೆ ಈ ಮಂದಿರದಲ್ಲಿ ಈ ದೇವಿಯನ್ನು ಕೊಟ್ಟಾರಿ, ಕೊಟ್ಟಾವಿ, ಕೊಟ್ಟಶೀಶ ಎಂಬ ಭೈರನು ಭೀಮಲೋಚನ ಎಂದು ಕರೆಯಲಾಗುತ್ತದೆ. ಬಲ್ಲ ಮೂಲಗಳ ಪ್ರಕಾರ ಈ ದೇವಾಲಯ 2000 ವರ್ಷಗಳಿಂದ ಹಿಂದೆಯೂ ಇದ್ದಿದ್ದು ಎಂದು ನಂಬಲಾಗಿದೆ. ಮುಸ್ಲಿಂ ಬಾಹುಳ್ಳ ಶತ್ರು ದೇಶದಲ್ಲಿದ್ದರೂ ಹಿಂದೂಗಳನ್ನು ಬೆಸೆಯುವ ತಾಯಿ ಹಿಂಗಳ ದೇವಿ ಮಂದಿರ ಸನಾತನ ಭಾರತದ ಕುರುಹು ಆಗಿದೆ. ಅಂದು ನೆಹರು ಅವರು ಮನಸ್ಸು ಮಾಡಿದ್ದರೆ ಇಂದು ಬಲೂಚಿಸ್ತಾನ ಭಾರತದ ಭಾಗವಾಗಿರುತ್ತಿತ್ತು. ಹಾಗೆ ಹಿಂಗಳ ದೇವಿಯ ಮಂದಿರವು ಕೂಡ ಭಾರತದಲ್ಲಿರುತ್ತಿತ್ತು. ಅಂದರೆ ಎಲ್ಲ 51 ಶಕ್ತಿ ಪೀಠಗಳು ಇಂದು ಭಾರತದಲ್ಲಿರುತ್ತಿತ್ತು. ಅದು ಹಿಂದೂಗಳ ದುರ್ದೈವ. ಒಂದೇ ಒಂದು ಶಕ್ತಿ ಪೀಠ ಇಂದು ನಮ್ಮ ಶತ್ರುಗಳ ವಶದಲ್ಲಿದೆ.